ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಅಂಚೆ ಅಸ್ತವ್ಯಸ್ತ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಹಳ ಪ್ರಮುಖವಾಗಿ ಕಳೆದ 9 ದಿನದಿಂದ ಇಡೀ ದೇಶದಾದ್ಯಂತ ಅಂಚೆ ಇಲಾಖೆಯ ತಳಮಟ್ಟದ ನೌಕರರು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಮೇಲಧಿಕಾರಿಗಳ ತಾರತಮ್ಯ ಒಂದು ಕಡೆ ಆದರೆ ಸರ್ಕಾರ ಕೂಡ ಸರಿಯಾದಂತಹ ಸವಲತ್ತುಗಳನ್ನು ಕೊಡ್ತಾ ಇಲ್ಲ, ಸರಿಯಾದ ವೇತನವನ್ನು ಕೊಡದೆ ನಮ್ಮನ್ನ ಹೈರಾಣಾಗಿಸಿದೆ ಅನ್ನುವಂಥ ಕೂಗು ಅವರದ್ದು. ಬಿಸಿಲಲ್ಲಿ ಈ ಒಂದು ನಡು ಬಿಸಿಲಲ್ಲಿ ಕೂತು 9 ದಿನದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕೂಡ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದ್ರು ಕೂಡ ಯಾರೊಬ್ರು ಕೂಡ ಅವರನ್ನ ಕೂಗನ್ನ ಕೇಳ್ತಾ ಇಲ್ಲ. ಉನ್ನತ ಮಟ್ಟದಲ್ಲಿ ಮಾತುಕತೆ ನಡೀತಾ ಇದೆ ಅನ್ನುವಂಥ ಒಂದಷ್ಟು ಸೂಚನೆಗಳು ಬರ್ತಾ ಇದೆ, ಬಿಟ್ರೆ ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಇವತ್ತಿನವರೆಗೆ ಬರಲಿಲ್ಲ ಅನ್ನುವಂಥದ್ದು. 9 ದಿನದಿಂದ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಡಾಕ್ಟರ್ ಜಿ, ನಾನು ಒಂದು ವಿಚಾರವನ್ನು ಆಗ ಕೇಳಿದೆ ತಮ್ಮಲ್ಲಿ. RPLI ಅನ್ನುವಂಥದ್ದು ಈ ಪೋಸ್ಟಲ್ ಡಿಪಾರ್ಟ್ಮೆಂಟಿನಿಂದಲೇ ಆಗ್ತಾ ಇರುವಂಥದ್ದು, ಅಂದರೆ ಲೈಫ್ ಇನ್ಶೂರೆನ್ಸ್ ವಿಮಾ ಯೋಜನೆಯನ್ನು ಇವರು ಮಾಡ್ತಾ ಇದ್ರು. ಹಳ್ಳಿಗಾಡಿನ ಜನ ಬಹಳ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಹಣವನ್ನು ತೊಡಗಿಸಿದ್ದಾರೆ. ಹಾಗಾದರೆ ಪೋಸ್ಟ್ ಡಿಪಾರ್ಟ್ಮೆಂಟ್ ನಾವು ಲಾಸಲ್ಲಿ ನಡೀತಾ ಇದೆ ಅಂತ ಹೇಳುವ ಹಾಗಿಲ್ಲ. ಅದರಲ್ಲಿ ಬೇರೆ ಹಲವಾರು ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಡೆಪಾಸಿಟ್ ಇಡುವಂಥದ್ದು ಇರ್ಬೋದು, ಇನ್ನೊಂದು ಕಡೆಯಲ್ಲಿ ಇನ್ಶೂರೆನ್ಸ್ಗಳಿರ್ಬೋದು, ಅಥವಾ ಇತ್ತೀಚೆಗೆ ಒಂದಷ್ಟು ಹೊಸ ಯೋಜನೆಗಳನ್ನು ಕೂಡ ಅದಕ್ಕೆ ಸೇರಿಸಲಾಗಿದೆ. ಇದೆಲ್ಲವನ್ನು ಕಂಡಾಗ ಇದೆಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನೋಡಿ, ಇನ್ಶೂರೆನ್ಸ್ ಏನಿದೆ, ರೂರಲ್ ಪೋಸ್ಟಲ್ ಇನ್ಶೂರೆನ್ಸ್, ಇದು ಈ LIC ಯಾವ್ಯಾವ ಹಳ್ಳಿಗೆ ಹೋಗಲಿಲ್ಲ ಅಲ್ಲಿ ಎಲ್ಲ ಇವರೇ ಮಾಡಿದ್ದು. ಈ ಕಡಿಮೆ ಸಂಬಳ ತೆಗೆದುಕೊಳ್ಳುವ ಈ ಪೋಸ್ಟಲ್ ಅವರ ಕೊಡುಗೆ ಅದು, ದೇಶಕ್ಕಾಗಿ ಅವರ ಕೊಡುಗೆ ಅದು. ಅದರಲ್ಲಿ ನೋಡಿ, ಇವರಿಗೆ ಸಿಗುವ ಇಲ್ಲಿ LIC ಏಜೆನ್ಸಿಗೆ ಸಿಗುವ ಏನು ಅದು ಇದಿದೆಯಲ್ಲ ಕಮಿಷನ್, ಅದೆಲ್ಲ ಅವರಿಗೆ ಸಿಗದೆ ಅವರು ಮಾಡಿದ್ದು. ಯಾವುದೇ ಆಸೆ ಅಪೇಕ್ಷೆಗಳನ್ನ ಇಡದೆ ಇಲ್ಲ, ಅದನ್ನೆಲ್ಲ ಮಾಡಿ ನಾನು ನೋಡಿದ್ದೇನೆ. ಕ್ಲೇಮ್ ಬಂದಾಗ ಅವರು ಆ ಕ್ಲೇಮನ್ನು ಎಲ್ಲ ಅದನ್ನು ಫಿಲ್ ಮಾಡಿಕೊಂಡು ಅವರು ಅದನ್ನು ಕಳಿಸೋದು ಈ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟಲ್ ಇದಾರಲ್ಲ ಪೇಟೆಯಲ್ಲಿರುವವರು ಅವರಿಗೆ. ನೀವು ಇಲ್ಲಿ ಪೇಟೆಯಲ್ಲಿ ಕೂತ್ಕೊಂಡು ಅದು ಹಾಗೆ ಇದು ಹೀಗೆ ಅಂತ ಅಬ್ಜೆಕ್ಷನ್ ಬರೆದು ಅಲ್ಲಿ ಅವರ ಹಳ್ಳಿಯಲ್ಲಿ ಈ ಹಳ್ಳಿಯ ಅಂಚೆ ಮಾಸ್ಟರು ಅದನ್ನು ಪಬ್ಲಿಕ್ಕಿನ ಬೈಗಳನ್ನು ತಿನ್ಬೇಕಲ್ಲಿ ಅವರು. ಇಂತಹ ಪ್ರಕರಣಗಳಲ್ಲೂ ಅನಾಚಾರಗಳ ಹೊಣೆ ಹೊತ್ತಬೇಕು, ಅವನು ಕೆಲಸ ಮಾಡ್ಬೇಕು, ಅವನು ಈ ಪ್ರೀಮಿಯಂ ಕಲೆಕ್ಟ್ ಮಾಡಬೇಕಾದ ಅವನು. ಆದರೆ ಇವರು ಇಲ್ಲಿ ಕೂತ್ಕೊಂಡು ಅದನ್ನು ಡಿಸೈಡ್ ಮಾಡೋದು ಅಂತ 8 ಕೇಸನ್ನು ನಾನೇ ಹ್ಯಾಂಡಲ್ ಮಾಡಿದ್ದೇನೆ. 95ರಿಂದ ಹಿಡ್ಕೊಂಡು ಇವತ್ತಿನವರೆಗೆ ಹಲವಾರು ಕೇಸ್ಗಳನ್ನು. ಒಂದು ಇದರಲ್ಲಿ ಒಳ್ಳೆಯ ಕೇಸ್ ಅಂದರೆ ಹಳ್ಳಿಯಲ್ಲಿರುವ ಈ ಅಂಚೆ ಈ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟಲ್ಲಿ ಯಾರು ಇದ್ದಾರೆ ನೋಡಿ, ಅವರಿಗೆ ನಮ್ಮಂಥ ಆರ್ಗನೈಸೇಷನ್ ಮೇಲೆ ನಂಬಿಕೆ ಇದೆ. ಅವರು ಅವರ ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ. ಅವ್ರು ಎಷ್ಟೋ ಸರ್ತಿ ಇಂಥದ್ದು ಮಾಡೋದನ್ನು ಅಲ್ಲಿಯೇ ಬರೆದು ಅಲ್ಲಿಯೇ ಬರೀತಾರೆ. ಯಥಾಪ್ರತಿ ಬಳಕೆದಾರರ ವಿಧಿಯ ಬಸ್ಸೂರಿಗೆ ಯಥಾಪ್ರತಿ ಮಾನವ ಹಕ್ಕುಗಳ ರಕ್ಷಣೆ ಅವರೇ ಮಾಡಿಕೊಂಡು ಅಲ್ಲಿ ಗೈಡ್ ಮಾಡ್ತಾರೆ. ಹಳ್ಳಿಯ ಯಾರು ಇದು ಕ್ಲೇಮ್ ಮಾಡ್ತಾರೆ ನೋಡಿ, ಅವರನ್ನು ಗೈಡ್ ಮಾಡ್ತಾರೆ. ಇಂಥ ಹಲವಾರು ಪ್ರಕರಣಗಳು ನಾವು ನೋಡಿದ್ದೀವಿ. ಯಾವುದಾದ್ರೂ ಸ್ವಾರಸ್ಯಕರ ಪ್ರಕರಣ ಇದೆಯಾ ಈ ರೀತಿ ಒಂದಷ್ಟು ಭ್ರಷ್ಟಾಚಾರಗಳು ನಡೆದಿರುವಂತದ್ದು ಮೇಲಧಿಕಾರಿಗಳ ನಿಮ್ಮ ಗಮನದಲ್ಲಿ? ಹೌದು, ಇಲ್ಲಿ ಬಾರ್ಕೂರ್ನ ಹತ್ತಿರ ಒಂದು ಯತ್ಯಾಡಿ ಮತ್ಯಾಡಿ ಅಂತ ಒಂದು ಸಣ್ಣ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಅಲ್ಲಿ ನಡೆದದ್ದು ಈ ಕತೆ. ನನಗೆ ನಾನು ಸಾಧಾರಣ 20 ವರ್ಷ ಆಯಿತು ಈ ಸಮಸ್ಯೆಯನ್ನು ಟ್ಯಾಕಲ್ ಮಾಡಿ. ಅಲ್ಲಿ ಒಂದು ಮಾಸ್ಟರ್, ಒಂದು ಹಳ್ಳಿಯ ಮಾಸ್ಟರ್ ಒಬ್ಬರು, ಈ ಅಂಚೆ ಅಧಿಕಾರಿಗಳು ಎಲ್ಲ ಇನ್ಸ್ಪೆಕ್ಷನ್ಗೆ ಹೋಗುದಲ್ಲಿ ಅಲ್ಲಿ ಒಬ್ರು ಎಕ್ಸ್ಟ್ರಾ ಡಿಪಾರ್ಟ್ಮೆಂಟಲ್ ಅಂಚೆ ಮಾಸ್ಟರ್ ಇದ್ರು. ಯಾರು ಹೋದ್ರು ಹಳ್ಳಿಗೆ, ಯಾರು ಹೋದ್ರು ಸಹ ಊಟಕ್ಕೆ ಮಾಸ್ಟರ್ ಮನೆಯಲ್ಲಿ ಅವ್ರಿಗೆ ಅದು ಹಳ್ಳಿ ಇಲ್ಲ, ಅಲ್ಲಿ ಅದು ಊಟ ಹೋಟೆಲ್ ಇಲ್ಲ. ಆ ಮಾಸ್ಟರ್ ಮನೆಗೆ ಹೋಗುವಾಗ ಈ ಅಂಚೆ ಇನ್ಸ್ಪೆಕ್ಟರ್ ಒಂದು ಸಜೆಸ್ಟ್ ಮಾಡಿದಂತೆ, ನಿಮ್ಮ ಮಗಳು ಅವರು, ಹೌದು, ಅವಳು ಏನಾಗಿದೆ, ಯಾಕೆ ಶಾಲೆಗೆ ಹೋಗ್ಲಿಲ್ಲ, ಅವಳು ಬುದ್ಧಿಮಾಂದ್ಯ. ಓ, ಬುದ್ಧಿಮಾಂದ್ಯವ, ನಿಮ್ಗೆ ಸಹ ಏಜ್ ಆಯ್ತು, ಈಗ ನೀವೊಂದು ಕೆಲಸ ಮಾಡಿ, ಅವರಿಗೆ ಒಂದು ಪೋಸ್ಟಲ್ ಇನ್ಶೂರೆನ್ಸ್ ಮಾಡಿ ಅಂತ ಹೇಳಿ. ಅದನ್ನೆಲ್ಲವನ್ನು ನಮ್ಮ ಪೋಸ್ಟ್ ಮಾಸ್ಟರ್ ಹೇಳ್ತಾರೆ ಅಂತ ಹೇಳಿ. ಎಂಥದ್ದು ಭಾರಿ ಕಡಿಮೆ ಪ್ರೀಮಿಯಂಗೆ ಅವಳು 18 ವರ್ಷ ಪ್ರಾಯವಾಗುವಾಗ, ಆವಾಗ ಅವಳಿಗೆ ಎಜುಕೇಶನ್ ಇರುವುದಿಲ್ಲ, ಆವಾಗ ಸ್ವಲ್ಪ ಅವಳ ಹೆಸರಿನಲ್ಲಿ ಸ್ವಲ್ಪ ಹಣ ಇರ್ತದೆ, ನೀವು ಮಾಡಿ ಅಂತೇಳಿ ಮಾಡಿದ್ರು. ಅದು ಹೇಗೆ ಗೊತ್ತ ನಿಮಗೆ, ಅವಳಿಗೆ ಬದುಕಿದ್ರೆ ಅವಳಿಗೆ ಸಿಗ್ತದೆ, ಅವಳಿಗೆ ಏನಾದ್ರು ಆದರೆ ತಂದೆ ತಾಯಿಗಳಿಗೆ ಸಿಗ್ತದೆ. ದಿಸ್ ಈಸ್ ಇನ್ಶೂರೆನ್ಸ್. ಮಾಡಿ ಆದ ಮೇಲೆ ಅವಳು ಸ್ವಲ್ಪ ಸಮಯದ ನಂತರ ಸತ್ತು ಹೋದ್ಲು. ಒಂದು 10-15 ವರ್ಷ ಕಟ್ಟಿದ ಮೇಲೆ ಒಂದು 18 ವರ್ಷದ ಹುಡುಗಿ ರೀನಲ್ ಫೇಲಿಯರ್ ಇಂದ ಮಣಿಪಾಲ ಆಸ್ಪತ್ರೆಯಲ್ಲಿ ಸತ್ತು ಹೋದ್ಲು.
ದ ಕಾಸ್ ಆಫ್ ದ ಡೆತ್ ವಾಸ್ ವೆರಿ ಕ್ಲಿಯರ್ಲಿ ಮೆನ್ಷನ್ಡ್. ಅದು ಮೂತ್ರಕೋಶಗಳ ಫೇಲಿಯರ್ ಇಂದ ಸತ್ತೋದದ್ದು ಅಂತ. ಅದು ಬಂದು ಪೋಸ್ಟ್ ಉಡುಪಿಯ ಸೂಪರಿಂಟೆಂಡೆಂಟ್ ಇದಕ್ಕೆ ಬಂತು, ಪೇಮೆಂಟ್ ಮಾಡಿ ಅಂತೇಳಿ. ಇವ್ರು ಏನು ಬರೆದ್ರೆ ಗೊತ್ತುಂಟಾ, ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಅವಳಿಗೆ ಇದ್ದ ರೋಗ ಬುದ್ಧಿಮಾಂದ್ಯತೆಯನ್ನು ನೀವು ಕಾಣಿಸಿರ್ಲಿಲ್ಲ ಅಂತೇಳಿ. ನಾವು ಅವರಿಗೆ ಪತ್ರ ಬರೆದು ಹೇಳಿದ್ವು, ಸ್ವಾಮಿ ಬುದ್ಧಿಮಾಂದ್ಯತೆ ಒಂದು ರೋಗ ಅಲ್ಲ. ಬುದ್ಧಿಮಾಂದ್ಯತೆ ಅಂತ ಹೇಳಿದ್ರೆ ಅಲ್ಲ, ಬುದ್ಧಿಮಾಂದ್ಯತೆಗೂ ಅವಳು ಅಲ್ಲಿ ಅಕಾಲ ಮೃತ್ಯು ಪಡೆಯೋದಕ್ಕೆ ಯಾವುದೇ ಸಂಬಂಧವಿಲ್ಲ. ಅದು ಕಾಸ್ ಆಫ್ ದ ಡೆತ್ ವಾಸ್ ರೀನಲ್ ಫೇಲಿಯರ್. ಅಷ್ಟು ತಿಳಿದ ಮೇಲೆ ಏನ್ ಹೇಳ್ತ ಮತ್ತೆ ನೋಡಿ, ಬುದ್ಧಿಮಾಂದ್ಯತೆಯನ್ನು ನೀವು ಹೇಗೆ ಅಳಿತೀರಿ? ಈಗ ಪೋಸ್ಟಲ್ ಪ್ರಮಾಣವನ್ನು ನೀವು ಯಾರು ಅಳಿಯೋರು? ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಐ ಮೀನ್ ಪೋಸ್ಟ್ ಇಂಟೆಂಡೆಂಟ್ಸ್, ಅವ್ರು ಎಷ್ಟು ಬುದ್ಧಿಮಾನ್ ಅಂತ ಯಾರಿಗೆ ಗೊತ್ತು? ಇಫ್ ಇಟ್ ಇಸ್ ಅಪ್ಲೈಡ್ ಟು ದಟ್ ಗರ್ಲ್, ಇಟ್ ಕ್ಯಾನ್ ಬಿ ಅಪ್ಲೈಡ್ ಟು ಎನಿಬಡಿ. ನಿಮ್ಗೆ ಬುದ್ಧಿಮಾಂದ್ಯತೆ ಇಲ್ಲ ಅಂತ ನಿಮ್ಗೆ ಗೊತ್ತು, ಯಾಕಂದ್ರೆ ಅದು ರೋಗ ಅಲ್ಲ. ಅದು ಸಿ ಟು ಡ್ರೈವ್ ದ್ಯಾಟ್ ಪಾಯಿಂಟ್, ಅದೊಂದು ರೋಗವೇ ಅಲ್ಲ ಅಂತೇಳಿ. ಕೊನೆಗೆ ಅವ್ರು ಒಪ್ಪದೆ ಬಳಕೆದಾರರ ಕೋರ್ಟಿಗೆ ಹೋಗ್ಬೇಕಾಯ್ತು. ಹೆಚ್ಚಿನ ಸಂಬಳ ಪಡೆಯೋರು ಒಂದು ಬೆಳಕಿಗೆ ಬಂದಿರುವಂತ ಮತ್ತು ಹೋರಾಟವನ್ನ ಮಾಡಿರುವಂತ ಒಂದು ಪ್ರಕರಣ. ಎಷ್ಟು ಪ್ರಕರಣಗಳು ಮುಚ್ಚಿ ಹೋಗಿರ್ಲಿಕ್ಕೆ ಸರ್, ಇದೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇಲ್ಲೂ ಕೂಡ ನಡೆದಿರಬಹುದು. ಖಂಡಿತ ಇದಾಗಿದ್ದು ಗೊತ್ತು ನಿಮಗೆ. ಹಳ್ಳಿಯಲ್ಲಿ ಆ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟಲ್ ಅಂಚೆ ಅವರಿಗೆ ಸಹ ಹೆಚ್ಚಿನ ಇರೋದಿಲ್ಲ, ಕಾಂಟ್ಯಾಕ್ಟ್ ಮಾಡೋದು ಯಾರು ಅಂತ ಗೊತ್ತಿಲ್ಲ. ಅವರು ದಕ್ಷ ರೀತಿಯಿಂದ ಕೆಲಸ ಮಾಡಿಕೊಂಡು ಅದನ್ನು ಪೇಪರ್ಸ್ ಅನ್ನು ಉಡುಪಿಗೋ ಅಥವಾ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೋ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಕಳಿಸೋದು ಅಷ್ಟೇ ಅವರ ಕೆಲಸ. ಹಾಗಾದ್ರೆ ಇದನ್ನು ಯಾರು ಮಾಡಬೇಕು? ಯಾರು ಮಾಡ್ಲಿಕ್ಕಿಲ್ಲ. ಆದ್ದರಿಂದ ಇಂಥ ಎಷ್ಟೋ ಜನರ ನಾವು ಹೇಳಲಿಕ್ಕಿದೆ. ನಾವು ಪೇಪರ್ನಲ್ಲಿ ಹಾಕಿದ್ರು ಅದು ಅಷ್ಟು ಹಳ್ಳಿಗೆ ಹೋಗುದಿಲ್ಲ ಪೇಪರ್. ಹಾಗಾದ್ರೆ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ನಾನು ಏನು ಹೇಳ್ತಾ ಇದ್ದೆ ಅಂತ ಇಲ್ಲಿ ಪ್ರಿನ್ಸಿಪಲ್ ಎಂತ ಅಂತ ಹೇಳಿದ್ರೆ, ಅಂತ ಎಲ್ಲ ಕತ್ತೆ ಚಾಕರಿ ಕೆಲಸವನ್ನೆಲ್ಲ ಇವರು ಮಾಡಿದ್ದಾರೆ. ಅವ್ರಿಂದ ಪ್ರೀಮಿಯಂ ಕಲೆಕ್ಟ್, ಮನೆಗೆ ಹೋಗಿ ಪ್ರೀಮಿಯಂ ಕಲೆಕ್ಟ್ ಮಾಡಿಕೊಂಡು ಅಂಚೆ ಮಾಸ್ಟರ್ಸ್ ಕೊಡುದು. ಮತ್ತು ಅವರು ಯಾವುದೇ ರೀತಿಯ ಅವ್ಯವಹಾರ ಮಾಡುವಂತಹ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅವರು ಅದೇ ಒಂದು ಊರಲ್ಲಿ ಒಂದು ಹತ್ತಿರ ಮನೆಗಳು ಅಥವಾ ಒಂದು ಎಲ್ಲರ ಪರಿಚಯಸ್ಥರಾಗಿ ಮನೆ ಮಂದಿ ಹಾಗೆ ಇರೋರು. ಹಾಗಾಗಿ ಅವರಿಂದ ಅವ್ಯವಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ಯವಹಾರ ಆದ್ರೆ ಈ ಮಟ್ಟದ ಮೇಲಧಿಕಾರಿಗಳು, ಜಿಲ್ಲೆಯಲ್ಲಿ ಕೂತಿರೋನು, ಅವನು ಎಷ್ಟೋ ತಿಂಗಳಿಗೆ ಟ್ರಾನ್ಸ್ಫರ್ ಆಗಿ ಹೋಗುವಂಥವನು, ಅವನ ಕೈಯಲ್ಲಿ ಆಗತ್ತೆ. ಸರಿ, ಆದ್ರೆ ಉತ್ತರ ಕೊಡಬೇಕು ಯಾರು? ಹಳ್ಳಿಯಲ್ಲಿ ಕೂತಂತ ಈ ಅಂಚೆ ಪೇದೆಗಳು. ಹೌದು, ಅವರಿಗೆ ಸರಿ ಮಾಹಿತಿ ಕೂಡ ಕೊಡುದಿಲ್ಲ. ಅದು ಏನಾಗಿದೆ ಅಂತ ಹೇಳಿದ್ರೆ, ಇವರು ಸಿಟಿಯಲ್ಲಿ ಕೂತ್ಕೊಂಡು ಮಾಹಿತಿ ಸರಿಯಾಗಿ ಬರುದಿಲ್ಲ ಅಲ್ಲಿ ಹಳ್ಳಿಗೆ. ಅವ್ರು ಏನ್ ಮಾಡ್ತಾರೆ, ಒಂದು ಸ್ವಲ್ಪ ದುಡ್ಡು ಅವ್ರದ್ದು, ಸ್ವಲ್ಪ ದುಡ್ಡು ಅಂದ್ರೆ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಇರ್ತದೆ. ಒಂದು 2 ಸಾರಿ ನೋಡ್ತಾರೆ, 3 ಸಾರಿ, ಒಂದು 2 ವರ್ಷ 3 ನೋಡ್ತಾರೆ, ಸೈತೇ ಬೋರ್ಡ್ ಅಂತ ಹೇಳಿ ಮತ್ತೆ ಬಿಟ್ಬಿಡ್ತಾರೆ. ಆಕ್ಚುಲಿ ಅಂತ ಅಮೌಂಟ್ಗಳು ಮತ್ತೆ ಕೆಲವರು ಬೇಕಾದಷ್ಟು ದುಡ್ಡು ಕಟ್ಟಿ ನಿಧಾನ ಹೊಂದಿದವರು ಅದನ್ನ ನೆಕ್ಸ್ಟ್ ಅದನ್ನ ಯಾರಿಗೆ ಹೋಗ್ತದೆ ಅಂತ ಹೇಳುವಂತದ್ದು ಸರಿಯಾಗಿ ಮೆನ್ಷನ್ ಮಾಡದಿರುವಂತದ್ದು. ಅಂತದ್ದು ಪೋಸ್ಟ್ ಆಫೀಸ್ ಅನ್ಕ್ಲೇಮ್ಡ್ ಕೋಟ್ಯಾಂತರ ರೂಪಾಯಿ ಇದೆ. ಅದನ್ನು ಕೂಡ ಈ ಹೈ ಲೆವೆಲ್ ಅಲ್ಲಿ ಕೂತವ್ರು ಏನ್ ಮಾಡ್ತಾರೆ ಅಂತೇಳಿ ಆ ಡಾಕ್ಯುಮೆಂಟ್ ಅದನ್ನ ಪೇಪರ್ಸ್ ಅನ್ನು ಅಬ್ಸರ್ವ್ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ಹುಡುಕಿ ಯಾರು ಇಲ್ಲ ಅಂತ ಹೇಳಿ ಆದ್ರೆ ಅದಕ್ಕೆ ಬೇಕಾದ ಪೇಪರ್ಸ್ ಎಲ್ಲ ಮಾಡಿ ಆ ದುಡ್ಡನ್ನು ಇವರು ಲಪ್ಟಾಯಿಸುವಂತ ಕೂಡ ಬೇಕಾದಷ್ಟಿದೆ. ಮತ್ತೆ ಇಲ್ಲಿ ಬಹಳ ಬೇಸರ ಸಂಗತಿ ಏನಂತ ಹೇಳಿದ್ರೆ, ಇವರು ಮಾಡುವಂತ ಕೆಲಸ, ಇವನು ಸತ್ಯ ಹೇಳ್ಬೇಕಾದ್ರೆ ಇವನು ಬ್ಯಾಂಕ್ನಲ್ಲಿ ಕೂಡ ಇಷ್ಟ ಆಗ್ಲಿಕ್ಕಿಲ್ಲ. ನಾವು ಬ್ಯಾಂಕ್ ಏನ್ ಮಾಡ್ತಾರೆ, ನಾವೇ ಸ್ವತಃ ಹೋಗುವಂಥದ್ದು, ನಾವೇ ಸ್ವತಃ ದುಡ್ಡು ಕಟ್ಟುವಂಥದ್ದು, ನಾವೇ ಡ್ರಾಪ್ ಮಾಡುವಂಥದ್ದು, ಒಂದು ನೆಟ್ವರ್ಕ್ನ ಮುಖಾಂತರ ಹೋಗ್ತದೆ. ಬಿಟ್ರೆ ಹಳ್ಳಿ ಪ್ರದೇಶದ ನಾನು ಆಗ ಹೇಳಿದಾಗ 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಭಿಕ್ಷೆಯನ್ನು ಬೇಡಿದಾಗ ಬೇಡಿ ಪಿಗ್ಮಿಯ ರೂಪದಲ್ಲಿ ಇದು ಮಾಡಿ ಕಲೆಕ್ಟ್ ಮಾಡಿ ಅದನ್ನು ಕಟ್ಟಿ ಕೋಟ್ಯಾಂತರ ರೂಪಾಯಿ ಇವತ್ತು ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಗೆ ಒಂದು ಉತ್ತಮ ಒಂದು ದಾರಿ ಅಂತ ತೋರಿದ್ರೆ ಇದೇ ಪೋಸ್ಟ್ ಮಾಸ್ಟರ್ಗಳು. ಖಂಡಿತವಾಗಿ ಇವರಿಗೆ ಕೊಡುವಂಥದ್ದು, ಇವರು 5000 6000 ಸ್ಯಾಲರಿ ಅಂತ ಹೇಳುವಂಥದ್ದಿದೆ. ಸೆಂಟ್ರಲ್ ಗೌರ್ಮೆಂಟ್ ಇವರು ಎಂಪ್ಲಾಯ್ ಅಂತ ಹೇಳುವಂಥದ್ದು ನಮ್ಗೆ ನಿಜವಾಗಿ ನಾಚಿಕೆ ಆಗ್ತದೆ. ಗೌರ್ಮೆಂಟ್ ಎಲ್ಲ ನಾವು ಜನರಿಗೆ ನಾಚಿಕೆ ಪಡುವಂತ ಪರಿಸ್ಥಿತಿ. ಪರದೇಶವ್ರು ನಮ್ಮನ್ನು ಏನಾದ್ರೆ ನಮ್ಮ ಇದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ರೆ ಏನಪ್ಪ ಇಂಥ ಜಿತ್ತದಾಳ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆಯಾ ಭಾರತ ದೇಶದಲ್ಲಿ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಎಷ್ಟು ಸ್ಯಾಲರಿ ಕೊಡಬೇಕಾಗಿತ್ತು, ಬೇಡ ಈಗ ಇದೇ ಕಮ್ಮಿ ವಿದ್ಯೆ ಅಂತ ಹೇಳ್ತಾರೆ. ಏನಾದ್ರೆ ಅವ್ರಿಂದ ಹೆಚ್ಚು ಕಮ್ಮಿ ಆಗಿದೆ? ಏನು ಹೆಚ್ಚು ಕಮ್ಮಿ ಆಗಲಿಲ್ಲ. ಹಾಗೆ ಕಮ್ಮಿ ವಿದ್ಯೆ ನಿಮ್ಗೆ ಏನು ಬೇಕಾಗಿತ್ತು? ಅವರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಿದೆ ಅದು ಕೌಂಟ್ ಆಗ್ತದೆ. ಅಲ್ಲಿ ಕೆಲಸ ಮಾಡ್ತಾರೆ, ಅವರು ನೇತ್ನಲ್ಲಿ ಕೆಲಸ ಮಾಡ್ತಾರೆ. ಇದನ್ನೇ ಒಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಟ್ರೈನಿಂಗ್ ಕೊಡಿ, ಅವರಿಗೆ ಉತ್ತಮ ವೇತನ ಕೊಡಿ, ಸ್ವಲ್ಪ ಫೆಸಿಲಿಟಿ ಕೊಡಿ, ನೀವು ಎಲ್ಲ ಕೊಟ್ಟು ಅವರಿಂದ ಇನ್ನೂ ಜಾಸ್ತಿ ಕೆಲಸ ಮಾಡಿಸಿ. ನೀವು ಯಾಕೆ ನೀವು 5 ಗಂಟೆ ಅಂತ ಹೇಳಿ ಅವ್ರನ್ನ ಯಾಕೆ ನೀವು ಮೋಸ ಮಾಡ್ತೀರಾ? ನೀವು 5 ಗಂಟೆ ಕೆಲಸ ಮಾಡೋ ಕಾರ್ಯಕರ್ತರು ಅಂತೇಳಿ ಕೆಲಸ ಮಾಡಿಸೋದಷ್ಟು ಇವರು 10 ಗಂಟೆಗಿಂತ ಜಾಸ್ತಿ ಮಾಡಿಸ್ತಾರೆ. ಪಾಪ ಅವ್ರು ಕೂಡ ಟೈಮ್ ನೋಡೋದಿಲ್ಲ. 5 ಗಂಟೆ ಆದರೆ ಇವರ ಮಧ್ಯಾಹ್ನ 12-1 ಗಂಟೆ ಇವ್ರ ಕೆಲಸ ಮುಗೀತದೆ. ಆಯ್ತು ಮಾರ, ನನ್ನ ಇವತ್ತು ನಿನ್ನ ಡೆಲಿವರಿ ಇಲ್ಲ, ನಾನು ಕೊಡೋದಿಲ್ಲ, ನಂದು 5 ಗಂಟೆ ಟೈಮ್ ಆಗ್ತದೆ ಹೋದರೆ ಹೇಗಿರ್ತದೆ ನಮ್ಮ ಪರಿಸ್ಥಿತಿ?
ಬೇಡ ಇವತ್ತಿಗೆ 9. ಅಚ್ಚರಿಯ ಸಂಗತಿ ಏನಂದ್ರೆ ಈ 9 ದಿನದಲ್ಲಿ ಎಷ್ಟು ಪತ್ರಿಕೆಗಳೆಲ್ಲ ಬಾಕಿ ಆಗಿದೆ ಇದೆಲ್ಲವನ್ನು ಕೂಡ ಇವರೇ ವಿಲೇವಾರಿ ಮಾಡಬೇಕು. ಅಲ್ಲ ಅದನ್ನ ಇದು ಏನಾಗಿದೆ, ಮೊನ್ನೆ SP ಅವ್ರು ಏನ್ ಮಾಡಿದ್ದಾರೆ, ಇವ್ರು ಏನು ಸ್ಟ್ರೈಕ್ ಅಂತ ಹೇಳಿ ನೋಟಿಸ್ ಕೊಟ್ಟ ತಕ್ಷಣ ಅವ್ರು ಮಾಡಿದ ಬಹಳ ಗರಂದಾರಿ ಕೆಲಸ. SP ಏನಂತ ಹೇಳಿದ್ರೆ ನೋ ವರ್ಕ್ ನೋ ಪೇ ಅಂತ ಹೇಳಿ ನೋಟಿಸ್ ಜಾರಿ ಮಾಡಿ ಆಯ್ತು ಇಮಿಡಿಯೇಟ್ ಆಗಿ. ಇಲ್ಲ, ನಿನ್ನೆ ಬಂತದು. ನಿನ್ನೆ ನಾವು ಪ್ರೊಟೆಸ್ಟ್ ಮಾಡುವಾಗ ಬಂತು. ನಾವು ಏನ್ ಮಾಡ್ಬೇಕು, ನೀವು ಯಾಕೆ ಯಾವಾಗ ನೋ ಪೇ ಅಂತ ಹೇಳಿ ಬಂದ್ಮೇಲೆ ನೀವು ಯಾವಾಗ ನೀವು ಸ್ಟ್ರೈಕ್ ಲಿಫ್ಟ್ ಆಯ್ತು, ನೀವು ಯಾವಾಗ ಜಾಯ್ನ್ ಆಗ್ತೀರಿ, ನೀವು ಅವತ್ತಿನಿಂದ ಕೆಲಸ ಮಾಡಿ. ಆ ಪೇಪರ್ನ ಅವ್ರು ಮಾಡ್ಲಿ, ಅವರು SP ಮಾಡ್ಲಿ, ಅವ್ರು ಡೆಲಿವರಿ ಕೊಡ್ಲಿ. ಸರ್, ಇಲ್ಲಿ ನಿಮ್ಮ ಹತ್ರ ಒಂದು ಕೇಳಬೇಕು, ಯಾರಾದ್ರೂ ಅವರ ಸ್ವಂತ ಖರ್ಚಿನಿಂದ ಸಮವಸ್ತ್ರ ಹೊಲಿಸಿಕೊಂಡು ಕಚೇರಿಯ ಬಾಡಿಗೆಯನ್ನು ಅವರ ಸಂಬಳದಲ್ಲೇ ಕಟ್ಟಿಕೊಂಡು ಕೆಲಸ ಮಾಡುವಂತ ಬೇರೆ ಯಾವ್ದಾದ್ರು ಇಲಾಖೆ ನಮ್ಮ ಈ ದೇಶದಲ್ಲಿ ಬೇರೆ ಯಾವ್ದಾದ್ರು ಇದೆಯಾ ಸರ್? ನೋಡಿ, ಇಂಥ ಪ್ರಕರಣಗಳು ಮುಂಚೆ ಇರಲಿಲ್ಲ ಅಂತ ನಾನು ಒಪ್ತೇನೆ. ಅದು ಇತ್ತೀಚೆಗೆ ಇಂಥ ಪ್ರಕರಣಗಳೇ ಜಾಸ್ತಿ. ಉಡುಪಿಯ ನರ್ಸಸ್ ಕಥೆಯನ್ನು ನೀವು ಕೇಳಿದ್ದೀರಿ. ಉಡುಪಿಯಲ್ಲಿ ದಾದಿಯರು ಜಿಲ್ಲಾಸ್ಪತ್ರೆಯಲ್ಲಿ 26 ವರ್ಷದ ಅವರಿಗೆ ದಸ್ಕತ್ ಹಾಕ್ಬೇಕು. ಅವರು 17,000ಕ್ಕೆ ಅವರಿಗೆ ಕೈಯಲ್ಲಿ ಸಿಗೋದು 4,000. ಇವತ್ತೊಂದು ಪ್ರಕರಣ 4,200 ರೂಪಾಯಿ ಸಂಬಳ. ಅಂದ್ರೆ ಇವು ದಸ್ಕತ್ ಹಾಕಿದ್ದು ಎಲ್ಲಿ ಹೋಗ್ತದೆ ಅಂತೇಳಿ ನಮಗೆ ಬೇಕು. ಅಲ್ಲಿ ಮಧ್ಯವರ್ತಿಗಳು 2-3 ಜನ ಇರ್ತಾರೆ. ಅದು ಸಾಧಾರಣ 50 ವರ್ಷದ ಹಿಂದೆ ನಡೆದಲ್ಲ, ಈಗ ನಡೀತಾ ಉಂಟು. ಅದು ಮೊನ್ನೆ ನನಗೆ ಇದು ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸ್ ಅದರ ರೆಂಟ್ ಕೊಡುವಂಥದ್ದು ಅದು ಬಹಳ ಒಂದು ತಮಾಷೆ ಇದೆ ಅದರಲ್ಲಿ. ಯಾವ ರೀತಿ ಅಂತ ಹೇಳಿದ್ರೆ, ಅವರಿಗೆ ಪೇ ಸ್ಲಿಪ್ ಬರ್ತದೆ, ಅದರಲ್ಲಿ ಅಂಚೆಯ ಇದು ಕಚೇರಿಯ ಬಾಡಿಗೆ, ಆಮೇಲೆ ಇಂಕ್ ಇದು ಯಾವುದೊಂದು 20 ರೂಪಾಯಿ, ಮತ್ತೆ ಯಾವುದೋ ಸೈಕಲ್ ಅದು ಏನೋ ಅಂತ ಅಲೌನ್ಸ್ ಅಂತ ಹೇಳಿ ಎಲ್ಲ ಸೇರಿಸಿ ಅದು ಹೆಸರಿದೆ ಅದರಲ್ಲಿ. ಡಿಪಾರ್ಟ್ಮೆಂಟ್ ಲೀಸ್ಟ್ ಪ್ರಕಾರ ಏನಂತ ಹೇಳಿದ್ರೆ, ನಿಮ್ಮ ಪೋಸ್ಟ್ ಆಫೀಸ್ನ ಇದ್ರದ್ದು ಬಾಡಿಗೆ 300 ರೂಪಾಯಿ 500 ರೂಪಾಯಿ ಅಂತ ಮೆನ್ಷನ್ ಆಗಿರ್ತದೆ. ಆದ್ರೆ ಟೋಟಲ್ ಅಮೌಂಟ್ ಎಷ್ಟು ಬರಬೇಕು? ಸಪೋಸ್ ಈಗ ಪೋಸ್ಟ್ ಮಾಸ್ಟರ್ ಒಂದು 8,000 ರೂಪಾಯಿ ಇದ್ರೆ, ಅಂಚೆ ಬಾಡಿಗೆ ಒಂದು 500 ರೂಪಾಯಿ ಇದ್ರೆ, ಮಿಕ್ಕಿದೆಲ್ಲ ಸೇರಿ ಒಂದು 150 ರೂಪಾಯಿ, ಒಂದು 200 ರೂಪಾಯಿ ಜಾಸ್ತಿ ಇದ್ರೆ ಅಂತ ಹೇಳಿದ್ರೆ 1,000 ಜಾಸ್ತಿ ಲೆಕ್ಕ ಹಾಕೊಳ್ಳಿ, ಎಲ್ಲ ಟೋಟಲ್ ಮಾಡಿ. ಅಂದ್ರೆ 8,000 ಪ್ಲಸ್ 1,000 ಅಂದ್ರೆ 9,000 ಬರ್ಬೇಕಲ್ಲ. ಇಲ್ಲಿ ಎಷ್ಟು ಯಾವ ಮಟ್ಟದಲ್ಲಿ ಅವರು ಫೂಲ್ ಮಾಡಿದ್ರೆ ಅಂತ ಹೇಳಿದ್ರೆ, ಅದು ಬಾಡಿಗೆ, ಇದು ಬಾಡಿಗೆ, ಎಲ್ಲ ಬಾಡಿಗೆ ಟೋಟಲ್ ಬರೋದು 8,000. ಹಾಗಾದ್ರೆ ದುಡ್ಡು ಯಾರು? ಇವ್ರಿಗೆ ಯಾಕೆ 8,000ದಲ್ಲಿ ಇವರ ದುಡ್ಡಿನಲ್ಲಿ ಯಾಕೆ ಕಟ್ ಮಾಡಿ? ಹಾಗೆ ಇವರಿಗೆ ಸಿಕ್ತು ಈಗ ಅಲ್ಲಿ 7,000 ರೂಪಾಯಿ ಆಯ್ತು. ಇದನ್ನ ಯಾಕೆ ಕಟ್ ಮಾಡಬೇಕು? ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇವರಿಗೆ ಒಂದು ಪಾಯಿಂಟ್ ಏನೋ ಒಂದು ಕೊಟ್ಟಿದ್ದಾರೆ, ಒಂದು ಇಷ್ಟೇ ನೀವು ಪಾಯಿಂಟ್ ಪ್ರಕಾರ ಕೆಲಸ ಮಾಡಬೇಕು, ಇಷ್ಟು ಮಾಡ್ಬೇಕು ಅಂತ ಹೇಳಿ ಈ ಟಾರ್ಗೆಟ್. ಈ ಪಾಯಿಂಟ್ ನಲ್ಲಿ ಅದು ಏನು ಮಾಡಿದ್ರು ಕೂಡ ಮೇಲೆ ಹೋಗುದಿಲ್ಲ. ಅವ್ರಿಗೆ 5,000 ರೂಪಾಯಿ ಸಂಬಳ ಇದ್ರೆ, 6,000 ಸಂಬಳ ಇದ್ರೆ, ಆ 5,000 6,000ದಿಂದ 6,500ಕ್ಕೆ ಹೋಗುದಿಲ್ಲ. ಅದೇ ಮಾಡುವಂತ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ 5,500 ಬರ್ಬೋದು, 4,500 ಬರ್ಬೋದು, ಕಟ್ ಆಗ್ತದೆ ಬೇಕಾದಷ್ಟು. ಇದು ಈ ಪಾಯಿಂಟ್ಸ್ ಮಾಡಿದ್ದೇನೆ ಬರೀ ಕಟ್ ಮಾಡ್ಲಿಕ್ಕೆ ಮಾತ್ರ, ರೇಸ್ ಮಾಡುವಂಥದ್ದು ಎಕ್ಸ್ಟ್ರಾ ಕೊಡುವಂಥದ್ದಿಲ್ಲ. ಇನ್ನೊಂದು ಇವ್ರದ್ದು ಇನ್ನೊಂದು ಬಹಳ ಬೇಸರ ಸಂಗತಿ ಅಂತೇಳಿ ಇವರು ಮೀಟಿಂಗ್ ಕರೀತಾರೆ, ಪದೇ ಮೀಟಿಂಗ್ ಕರೆಯೋದು. ನೀವು ಅದು ಮಾಡಬೇಕು, ನೀವು ಇದು ಮಾಡಬೇಕು, ಸುರಕ್ಷಾ ಇದು ಮಾಡಬೇಕು, ಬೇಟಿ ಬಚಾವ್ ಮಾಡಬೇಕು, ಏನೇನೆಲ್ಲ ಕಾರ್ಯಕ್ರಮ ಹಾಕಿ ಇವ್ರನ್ನೆಲ್ಲ ಕರೆಸೋದು, ಇವರಿಗೆ ಮೀಟಿಂಗ್ ಮಾಡೋದು, ಅಲ್ಲಿ ಒಂದು ಕಹಿ ಚಾ ಅರ್ಧ, ಒಂದು 2 ಬಿಸ್ಕಿಟ್ ಕೊಡೋದು, ಕೊಟ್ಟು ಇವರು ಬಿಲ್ ಮಾಡೋದು ಮಾತ್ರ ಬಹಳ ದೊಡ್ಡ ಅಮೌಂಟ್ ಅಲ್ಲಿ. ಅದನ್ನ ನಾವೀಗ ಮಾಡ್ತಾ ಇದ್ವಿ. ಅದನ್ನೀಗ ನಾವು ಅಬ್ಸರ್ವ್, ನಮ್ಗೆ ಒಂದು ಇದು ಬಂದಿದೆ, ಅದನ್ನು ಕೂಡ ನಾವು ಬಿಡುದಿಲ್ಲ. ಈಗ ಈ ತರ ಮಾಡಿ ಇವರು ದುಡ್ಡು ಮಾಡುವಂತದ್ದು. ಆಮೇಲೆ ಅಲ್ಲಿ ಮೀಟಿಂಗ್ ನಲ್ಲಿ ಕೂಡ ಅದೇ ರೀತಿ ಇವರು 3 ಗಂಟೆ 4 ಗಂಟೆ 5 ಗಂಟೆ ಮೀಟಿಂಗ್, ಇವರು ಎಲ್ಲಾ ಲೆಕ್ಚರ್ ಕೇಳಬೇಕು. ಅಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್ ಅಂತ ಹೇಳಿ ಪೋಸ್ಟ್ ಅಂತ ಹೇಳಿದ ತಕ್ಷಣ ಏನು ಹೆದರು ಸಾಯ್ತಾರೆ ಅಂತ ಹೇಳಿ ಪಾಪ. ಅಂದ್ರೆ ಅವ್ರದ್ದು ದಬ್ಬಾಳಿಕೆ, ಮಾಡ್ಲೇಬೇಕು, ಈ ತಿಂಗಳು 20 ನೀನು ಮಾಡ್ಲೇಬೇಕು, ಬರೋ ತಿಂಗಳು 30 ನೀನು ಮಾಡ್ಲೇಬೇಕು, ಇಲ್ದ್ರೆ ನಿನಗೆ ಹಾಗೆ ಮಾಡ್ತಾನೆ, ನಿನ್ನ ಎತ್ತಂಗಡಿ ಮಾಡ್ತಾನೆ. ಒಬ್ಬ SP ಅಂಡರ್ ಇವರು ಹೆಚ್ಚಿಗೆ 530 540 ಜನ ಇದ್ದಾರೆ. ಎಲ್ಲರನ್ನ ದಬ್ಬಾಳಿಕೆಯಿಂದ ಕೆಲಸ ಮಾಡಿಸೋದು. ನಾನೇನ್ ಹೇಳ್ತಾನೆ, ಇವತ್ತು ಬೆಳಿಗ್ಗೆ ನಾ ಮಾತಾಡಿದ್ದೇನೆ ಅವ್ರ ಹತ್ರ, ನೀವು ದಬ್ಬಾಳಿಕೆಯಿಂದ ಕೆಲಸ ಮಾಡಿಸಿ, ನೀವು ಅವರಿಗೆ ಪ್ರೆಷರೈಸ್ ಮಾಡಿ ಕೆಲಸ ಮಾಡಿಸಿ, ಅದು ಸಂತೋಷ, ಪ್ರತಿಫಲ ಕೊಡಿ ನೀವು. ಈಗ ನೋಡಿದ್ರಲ್ಲಿ ಇನ್ಸೂರ್ನಲ್ಲಿ ಮಾತ್ರ ಇವರಿಗೆ ಸ್ವಲ್ಪ ಪರ್ಸೆಂಟೇಜ್ ಬಿಟ್ರೆ, ಬೇರೆ ಯಾವ ಸ್ಕೀಮಲ್ಲಿ 1 ರೂಪಾಯಿ ಕೂಡ ಎಕ್ಸ್ಟ್ರಾ ಇಲ್ಲ ಇವರಿಗೆ. ಇವರು 5 ಗಂಟೆ ಬಿಟ್ಟು 10 ಗಂಟೆ ದುಡಿದು ಮತ್ತೊಬ್ಬನ ಅವ್ರ ಹತ್ರ ಮಾಡಿ, ರಾತ್ರಿ ಎಲ್ಲ ಫೋನ್ ಮಾಡಿ ಅವ್ರ ರಿಕ್ವೆಸ್ಟ್ ಮಾಡಬೇಕು, ಭಿಕ್ಷೆ ಬಿಡಬೇಕು, ಅದಕ್ಕೆಲ್ಲ ಫೋನ್ ಖರ್ಚು ಮತ್ತೊಂದು ಇವ್ರದೇ. ಅಂದ್ರೆ ಈ SP ಲೆವೆಲ್ ಅಲ್ಲಿ ಬ್ರಿಟಿಷರು ಇವತ್ತಿಗೆ ಉಳ್ಕೊಂಡಿದ್ದಾರೆ. ಇದು ಬ್ರಿಟಿಷರ ಕಾಲದಿಂದ ನಡೆದುಕೊಂಡು ಬಳುವಳಿಯಾಗಿ ಬಂದಿದೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ಇಲ್ಲಿ ಬಸರೂರನ ಹತ್ರ ಬಹಳ ಹಿಂದಿದ್ದು ಕಥೆ ನಾನು ಹೇಳ್ತೇನೆ. ಇಲ್ಲಿಂದ ಉಡುಪಿಯಿಂದ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟಲ್ಲಿಂದ ಅವರಿಗೆ ಒಂದು ಪತ್ರ, ನಿಮ್ಮಲ್ಲಿ ಸಾಕಷ್ಟು ಅಂಚೆ ಬಟವಾಡೆ ಅಂಚೆಯನ್ನು ಬರದೇ ಇರುವುದರಿಂದ ನಿಮ್ಮ ಇದನ್ನು ಬಂದ್ ಮಾಡಲಾಗುತ್ತದೆ ಅಂತ ಹೇಳಿ. ಸಿಕ್ಕುವ ಈ 3-4 ಸಾವಿರ ರೂಪಾಯಿ ಬಂದ್ ಆಗ್ತದೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ದಂತ ನಾನು ಒಂದ್ಸಲ ನೋಡಿದಾಗ ನನಗೆ ತುಂಬಾ ಬೇಸರ ಆದದ್ದು ಅಂತ ಹೇಳಿದ್ರೆ, ಅವರೇ ಕಾಗದ ಪೋಸ್ಟ್ ಕಾರ್ಡ್ ಅನ್ನು ಬರೆದು ಅವರೇ ಅಂಚೆಗೆ ಹಾಕಿ
ಇಂಥ ಮಾಡಿಕೊಂಡು ಉಳಿಸಿದ ಅಂಚೆ ಕಚೇರಿಗಳನ್ನು ಸಹ ನಾನು ತೋರಿಸ್ತೇನೆ ನಿಮಗೆ. ಅದನ್ನು ಉಳಿಸಬೇಕಂತೇಳಿ, ನಮ್ಮ ಊರಿಗೆ ಅಂಚೆ ಕಚೇರಿ ಉಳಿಸಬೇಕಂತೇಳಿ ಪೋಸ್ಟ್ ಮಾಸ್ಟ್ರೇ ಕಾಗದಗಳನ್ನು ಬರೆದು ಅದನ್ನು ರೆಕಾರ್ಡ್ನಲ್ಲಿ ತೋರಿಸೋದು. ಅದನ್ನು ಸೇಲ್ ಮಾಡೋದುಂಟಲ್ಲ, ಆ ಸೇಲಲ್ಲಿ ಬರ್ತದೆ. ಇಂಥ ಮಾಡಿಕೊಂಡು ಅಂಚೆ ಕಚೇರಿಗಳನ್ನು ಉಳಿಸಿದ ಉದಾಹರಣೆಗಳನ್ನು ನಾನು ಕೊಡ್ತೇನೆ. ಹಾಗಾದ್ರೆ ಎಷ್ಟು ಡೆಡಿಕೇಶನ್ನಲ್ಲಿ ವರ್ಕ್ ಮಾಡಿ, ತುಂಬಾ ಡೆಡಿಕೇಶನ್ ಇದೆ ಸರ್. ಎಸ್, ಈ ಬಗ್ಗೆ ಇನ್ನಷ್ಟು ಚರ್ಚೆನ ಮಾಡೋಣ. ವೀಕ್ಷಕರೇ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಏನು ಈ ಹೋರಾಟವನ್ನು ಯಾವ ರೀತಿಯಲ್ಲಿ ಮುಂದುವರಿಸಬಹುದು ಮತ್ತು ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಹೋದರೆ ಇದರಿಂದ ಆಗತಕ್ಕಂಥ ದುಷ್ಪರಿಣಾಮಗಳು ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.